ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಆಯುರ್ವೈದ್ಯ ಫಾರ್ಮಸಿ ಕೊಯಂಬತ್ತೂರು ಮಂಗಳೂರು ವಿಭಾಗದ ವತಿಯಿಂದ ಉಚಿತ ಆಯುರ್ವೇದ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವು ನಗರದ ಹೊಯ್ಗೆಬೈಲ ಕರ್ನಾಟಕ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದು 1 ತಿಂಗಳ ಕಾಲ ಉಚಿತ ಆಯುರ್ವೇದ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ ನಡೆಯಲಿದೆ. ಮಂಗಳೂರಿನ ಹೊಯ್ಗೆಬೈಲ್ನ ಕರ್ನಾಟಕ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಆಯುರ್ವೈದ್ಯ ಫಾರ್ಮಸಿ ಕೊಯಂಬತ್ತೂರು ಮಂಗಳೂರು ವಿಭಾಗದ ಸಹಯೋಗದೊಂದಿಗೆ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೆಯಲಿದ್ದು, ಈ ಶಿಬಿರದಲ್ಲಿ ಅನ್ನನಾಳದ ತೊಂದರೆಗಳಿಗೆ ಸಂಬಂಧಪಟ್ಟ ಅಸಿಡಿಟಿ, ಅಜೀರ್ಣ, ಮಲಬದ್ಧತೆ, ಕಾಮಾಲೆ ತಪಾಸಣೆ, ಇನ್ನು ಶ್ವಾಸಕೋಶದ ತೊಂದರೆಗಳಿಗೆ ಸಂಬಂಧಪಟ್ಟ ದಮ್ಮು ಅಲರ್ಜಿ, ಕೆಮ್ಮು, ಉಬ್ಬಸ, ಮೂತ್ರಕೋಶದ ತೊಂದರೆಗಳಿಗೆ ಸಂಬಂಧಪಟ್ಟ ಉರಿಮೂತ್ರ, ಮೂತ್ರಕೋಶದ ಕಲ್ಲು, ಸಂದು ನೋವು, ಬೆನ್ನು ನೋವು, ಭುಜ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಇತರ ಗಂಟು ನೋವುಗಳು, ಸ್ತ್ರೀಯರಿಗೆ ಸಂಬಂಧಪಟ್ಟ ತೊಂದರೆಗಳಾದ ಮುಟ್ಟಿನ ತೊಂದರೆಗಳು, ಮಾನಸಿಕ ರೋಗಗಳು, ಮಕ್ಕಳ ತೊಂದರೆಗಳ ಬಗ್ಗೆ ತಪಾಸಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮಧುಮೇಹ ರೋಗಿಗಳಿಗೆ ಉಚಿತವಾಗಿ ರಕ್ತದಾನ ಪರೀಕ್ಷೆ ಜನವರಿ 20ರಂದು ಮಾತ್ರ ನಡೆಯಲಿದೆ. ಕಳೆದ 18 ವರ್ಷಗಳಿಂದ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದು ಉಪವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆಶಾ ಕೆ ಹೇಳಿದರು. ಇಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ನಾವು ಔಷಧಗಳನ್ನು ಉಚಿತವಾಗಿ ವಿತರಿಸ್ತಾ ಇದ್ದೇವೆ. ಹಾಗೆ ಕೆಲವೊಂದು ಚಿಕಿತ್ಸೆಗಳನ್ನು ಉಚಿತವಾಗಿ ನಡೆಸ್ತೇವೆ. ಕೆಲವೊಂದು ಆಯುರ್ವೇದದ ಚಿಕಿತ್ಸೆಗಳಿರ್ಬೋದು, ಸ್ಥಾನಿಕವಾಗಿ ಮಾಡ್ತೇವೆ, ಮಸಾಜ್ ಮಾಡ್ತೇವೆ ಸ್ಥಾನಿಕವಾಗಿ, ಅಥವಾ ಏನು ಇದು ಸುಡೇಷನ್ ಅಂತ ಹೇಳ್ತೇವೆ, ಅದನ್ನು ಕೊಡ್ತೇವೆ. ಅದನ್ನೆಲ್ಲ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಈ ವೇಳೆ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಡಿಕೆ, ಆಯುರ್ವೇದ ಫಾರ್ಮಸಿ ಕೊಯಂಬತ್ತೂರು ಮಂಗಳೂರು ವಿಭಾಗದ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆನಂದ್, ಹಿರಿಯ ಪ್ರತಿನಿಧಿಯಾಗಿರುವ ರಾಜಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.